ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಆ ಡೈಲಿ ಬ್ರೆಡ್ ಪ್ರತಿನಿತ್ಯವೂ ಕೂಡ ಎಲ್ರಿಗೂ ಕೂಡ ಏನಾದರೂ ಒಂದು ಅಡುಗೆ ಆಗಲೇಬೇಕು. ಯಾಕೆಂತ ಹೇಳಿದರೆ ಆ ಡೈಲಿ ಫುಡ್ ಅಂತ ಹೇಳಿದರೆ ಅದು ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ಅಥವಾ ಸಂಜೆಗೆ ಸ್ನ್ಯಾಕ್ಸ್ ಆಗಲಿ, ರಾತ್ರಿ ಡಿನ್ನರ್ ಆಗಲಿ, ಏನಾದರೂ ಒಂದು ವಿಭಿನ್ನ ರೀತಿಯಾದಂಥ ಖಾದ್ಯಗಳು ಪ್ರತಿನಿತ್ಯವೂ ಕೂಡ ಬದಲಾಗ್ತಾನೆ ಇರಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ, ನಮ್ಮ ಅತಿಥಿ ಶ್ರೀಮತಿ ಸುಮಿತ್ರಾ ಅವರು ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಾರೆ ಅಂತ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಈ ಒಂದು ಅಡುಗೆ ಮನೆಗೆ ಮೊಟ್ಟ ಮೊದಲ ಬಾರಿಗೆ ಬರ್ತಾ ಇದ್ದೀರಿ. ಎಲ್ಲಿಂದ ಬರ್ತಾ ಇದ್ದೀರಿ? ಪುತ್ತೂರಿಂದ ಬಂದದ್ದು ಮೇಡಮ್. ಓಕೆ, ಏನು ಮಾಡ್ಕೊಂಡಿದ್ದೀರಿ ತಾವು? ನಾನಂದ್ರೆ ಸಂಜೆ ಬೆಳಗ್ಗೆ ಮತ್ತೆ ಚಹಾ ಕಾಫಿ ಸೇಲ್ ಮಾಡೋದು, ಮತ್ತೆ ಟ್ರಸ್ಟ್ ನಡೆಸ್ತಾ ಇದ್ದೀವಿ. ಸೊ ಸಂಜೆ ಬೆಳಿಗ್ಗೆ ಚಹಾ ಸೇಲ್ ಮಾಡೋದು ಅಂದರೆ ಮನೆಯಲ್ಲಿ ಪ್ರಿಪೇರ್ ಮಾಡಿ. ಓ ವೆರಿ ನೈಸ್. ಇಲ್ಲಿ ಕೂಡ ಅಂದರೆ ಯೂಶ್ವಲಿ ಇದು ಮುಂಬೈ ಇಂಥ ಒಂದು ಪ್ಲೇಸಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಿದೆ. ಅಂದರೆ ಏನು ಟಿಫನ್ ಆಗಿರ್ಬೋದು, ಇಂಥದ್ದೆಲ್ಲ ಕೊಡುವಂಥದ್ದು. ಸೊ ಪುತ್ತೂರಲ್ಲೂ ಕೂಡ ಈ ಒಂದು ವಾಡಿಕೆ ಇದೆ. ವೆರಿ ನೈಸ್. ಆ್ಯಕ್ಚುಲಿ ನಮ್ಮ ಒಂದು ಫ್ರೀ ಟೈಮನ್ನು ನಾವು ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ ಹಾಗೆ. ಸೊ ನೀವು ಕೂಡ ಒಬ್ಬರು ಎಂಟರ್ಪ್ರೆನ್ಯೂರ್. ಸೊ ಅದ್ರ ಜೊತೆಗೆ ಏನು ಮಾಡ್ತಿದ್ದೀರಿ? ಅದ್ರ ಜೊತೆಗೆ ಒಂದು ಬಡ ಕುಟುಂಬದವ್ರಿಗೆ ಅಂತೇಳಿ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಮ ಟ್ರಸ್ಟ್ ಒಂದು ನಡೆಸ್ತಾ ಇದ್ದೀವಿ, ಸ್ಪಂದನ ಸಹಾಯ ನಿಧಿ ಸೇವಾ ಟ್ರಸ್ಟ್ ಅಂತ. ಹಾಗೆ ನನ್ನ ಬಿಡುವಿನ ಟೈಮಲ್ಲಿ ಅದೊಂದು ಏನು ಸಹಾಯ ಅಂತೇಳಿ. ಸೊ ಒಳ್ಳೆ ಕೆಲಸ. ಆ್ಯಕ್ಚುಲಿ ಬಿಡುವಿನ ಸಮಯದಲ್ಲಿ ಅಂದರೆ ನಿಮಗೆ ಇದನ್ನು ನೋಡ್ತಾ ಇದ್ರೆ ಬಿಡುವೆ ಇಲ್ಲ ಅಂತ ಅನ್ಸುತ್ತೆ, ಮನೆದನ್ನು ಮಾಡ್ಕೊಳ್ಬೇಕು. ಸೊ ಅದ್ರ ಜೊತೆಗೆ ಒಂದು ಚಿಕ್ಕ ಬಿಸ್ನೆಸ್ ಕೂಡ ಇದೆ, ಸಮಾಜ ಸೇವೆ ಬೇರೆ. ಸೊ ಹಾಗಾದರೆ ಒಳ್ಳೆ ಡಿಫ್ರೆಂಟ್ ರೆಸಿಪೀಸ್ ನಿಮ್ಮ ಹತ್ರ ಇದೆಯಾ ಮೇಡಮ್? ಡಿಫ್ರೆಂಟ್ ರೆಸಿಪಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಮನೇಲಿ ಮಾಡ್ಕೊಳ್ಳೋದು, ನಮ್ಮೂರೇ ಜನ ಇರೋದು, ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾಡ್ಕೊತೀವಿ. ಓಕೆ, ನಮಗೆ ವಿಭಿನ್ನವಾದಂಥ ಅಡುಗೆ ಅಥವಾ ನೀವು ದಿನನಿತ್ಯ ಮಾಡುವಂಥದ್ದು? ನಿಮಗೆ ಒಂದು ವಿಭಿನ್ನವಾದಂಥದ್ದು. ಸೊ ಮನೇಲಿ ಯಾವಾಗಲೂ ಮಾಡುವಂಥದ್ದು ಬೇಡ ಅಂತೇಳಿ ನೋಡೋಣ ಯಾವ ಅಡುಗೆ ಮಾಡ್ತೀರಿ ಅಂತ. ಬನ್ನಿ ಕಿಚನ್ಗೆ ಹೋಗೋಣ. ಓಕೆ ಮೇಡಮ್. ಸರಿ, ಹಾಗಾದರೆ ಫಸ್ಟ್ ನಮಗೀಗ ಏನು ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಹೂಕೋಸಿನ ಪೋಡಿ ಅಂತೇಳಿ ಬಜ್ಜಿ. ಸಂಜೆ ಚಹಾಗ ಅಥವಾ ಚೆನ್ನಾಗಿರುತ್ತೆ, ಮತ್ತೆ ಗೋಬಿ ಟೈಪಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಇದು ಒಂದು ಚೆನ್ನಾಗಿರುತ್ತೆ ಚಹಾ ಒಟ್ಟಿಗೆ ಅಂತ. ಸೊ ಫಸ್ಟ್ ನನಗೆ ಹೇಳಿ, ನೀವು ಬೇಸಿಕಲಿ ಎಲ್ಲಿಯವರು? ನಾವು ಬೇಸಿಕಲಿ ಹಾಸನವಳು. ನಿಮ್ಮ ಇದು ಸ್ಲ್ಯಾಂಗಲ್ಲಿ ಮಾತಾಡೋ ಶೈಲಿಯಲ್ಲಿ ಗೊತ್ತಾಯಿತು. ಸೊ ನೀವು ಪುತ್ತೂರಿಗೆ ಬಂದು ಸೆಟ್ಲ್ ಆಗಿರೋದು. ಎಷ್ಟು ವರ್ಷ ಆಯಿತು? 7 years ಆಯಿತು. ಓಕೆ. ಸೊ ಇನ್ನು ಕಿನ್ನ ಅಂತ ಹೇಳುವಾಗಲೇ ಗೊತ್ತಾಯಿತು, ಮಡಕಿನ್ನ ಅಂತ ಹೇಳುವಾಗ. ಸೊ ಅದಕ್ಕೆ ಕೇಳಿದೆ. ಸರಿ, ಹಾಗಾದರೆ ಈಗ ನೀವು ಪೋಡಿ ಅಂದರೆ ಬಜ್ಜಿ ಮಾಡ್ತಾ ಇದ್ದೀರಿ. ಸೊ ಪೋಡಿ ಇಲ್ಲಿ ಹೇಳ್ತಾರೆ, ಆ ಕಡೆ ಎಲ್ಲ ಬಜ್ಜಿ ಹೇಳ್ತಾರೆ. ಎಸ್. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು. ಓಕೆ. ಕಡಲೆ ಹಿಟ್ಟು 1 ಕಪ್ಪು, ಮತ್ತೆ ಕಾರ್ನ್ಫ್ಲೋರ್. ಅದು ರೆಸಿಪಿ ಆಗಿ ಬರಲಿಕ್ಕೆ ಕ್ರಿಸ್ಪಿ ಆಗಿರುತ್ತಲ್ವಾ?
ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಆಲ್ರೆಡಿ ಅದನ್ನು ನೀರಲ್ಲಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೇವೆ. ಹಾಗಾಗಿ ಸ್ವಲ್ಪ ಒಂಚೂರು. ಈಗ ಅದು ಬೇರೆ ಸೀಸನ್, ಈಗ ಕಾಲಿಫ್ಲವರ್ದೆಲ್ಲ ಸೀಸನ್ ಈಗ. ಹೌದು. ಸೊ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ. ಚಿಲ್ಲಿ ಪೌಡರಾ? ಸೊ ನಮ್ಮ ಕಿಚನಲ್ಲಿ ನಾವೆಲ್ಲವೂ ಕೂಡ ಹೆಲ್ದಿಯಾಗಿ ಬಳಸುವಂಥದ್ದು. ಅದೇ ಥರ ಏನೇ ಇದ್ರೂ ಕೂಡ ಶುದ್ಧವಾಗಿರಬೇಕು. ಸೊ ಒಳ್ಳೆ ರುಚಿಕರವಾದಂಥ ಟೇಸ್ಟಿ ರೆಸಿಪೀಸ್ಗೆ ಮಾಡಬೇಕು ಅಂತ ಹೇಳಿದರೆ ಅರುಣಾ ಮಸಾಲದವರ ಬೇರೆ ಬೇರೆ ಪ್ರಾಡಕ್ಟ್ ಇದೆ. ನಾವೀಗ ಚಿಲ್ಲಿ ಪೌಡರ್ ಹಾಕ್ತಿದ್ದೀವಿ. ಹಾಕ್ಲಾ? ಸಾಕು ಸಾಕು. ಸೊ ಖಾರ ಜಾಸ್ತಿ ತಿಂದಿರಾ ಕಮ್ಮಿನಾ? ನಾನು ಖಾರ ಜಾಸ್ತಿ. ನಾನು ಖಾರ ಜಾಸ್ತಿ ತಿಂತೀನಿ. ಸಾಕಾ? ಸಾಕು. ಬರೀ ಮೆಣಸಿನ ಪುಡಿ ಮಾತ್ರನೇ ಇದಕ್ಕೆ? ಹೌದು ಮೇಡಮ್, ಸ್ವಲ್ಪ ಮೆಣಸಿನ ಪುಡಿ ಹಾಕೊಂಡ್ರೆ ಸಾಕಾಗ್ತದೆ. ನೀರು ಬೇಕು. ಹಾಕ್ಲಾ? ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು. ಸೊ ತುಂಬ ತೆಳುನೂ ಆಗಬಾರ್ದು, ಗಟ್ಟಿಯಾಗಿ ಕಲಿಸ್ಕೊಡ್ಬೇಕು. ಅದೀಗ ನೀವು ಬರೀ ತಣ್ಣೀರಲ್ಲಿ ಹಾಕೊಂಡಿದ್ದ ಬಿಸಿನೀರಲ್ಲಿ? ತಣ್ಣೀರಲ್ಲಿ ಹಾಕೊಂಡದ್ದು ಮೇಡಮ್. ಬಿಸಿನೀರು ಬೇಕು ಅಂತಲ್ಲ, ಕೆಲವರು ಈ ಕಾಲಿಫ್ಲವರ್ ಅನ್ನ ಬಿಸಿನೀರಲ್ಲಿ ಹಾಕಿಡ್ತಾರೆ. ಅದು ನಾವು ಮೊದಲೇ ಆಲ್ರೆಡಿ ನೆನೆಸಿಟ್ಟಿದ್ದೇವೆ. ಹಾಗಾಗಿ ಇನ್ನು ಡೈರೆಕ್ಟ್ ಮುಳುಗಿಸಿ ಡೈರೆಕ್ಟ್ ಡೀಪ್ ಫ್ರೈ ಅಲ್ವಾ? ಸೊ ನಮ್ಮ ಅಡುಗೆ ಮನೆಯಲ್ಲಿ ಆಗಲೇ ಹೇಳಿದೆ, ಅರುಣಾ ಮಸಾಲ ಅಂತ ಹೌದು. ಎಣ್ಣೆಯಲ್ಲಿ ಬೆಸ್ಟ್ ಎಣ್ಣೆ ಅಂತ ಹೇಳಿದರೆ ನಾವು ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ನೀವು ಕೇಳಿದರೆ, ಸೊ ಇದು ವಿಟಮಿನ್ A-D-E ಎನ್ರಿಚ್ಡ್ ಆಯಿಲ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಈಗ ನೀವು ಟೀ ಒಂದು ಸೇಲ್ ಮಾಡೋ ಒಂದು ಬಿಸ್ನೆಸ್ ಮಾಡಿದ್ದೀರಿ, ಅದ್ರ ಜೊತೆಗೆ ಇದರಿಂದ ತಯಾರಿಸಿದಂಥ ಈ ಥರ ನೀವು ಪೋಡಿ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ಜೊತೆಗೆ ನೀವು ಸರ್ವ್ ಮಾಡ್ಬೋದು. ಯಾಕೆಂತೇಳಿದರೆ ಇದು ಕೊಲೆಸ್ಟ್ರಾಲ್ ಫ್ರೀ ಆಗಿದೆ. ಸೊ ಇದು ನೀವು ಆಫೀಸ್ಗೆಲ್ಲ ನೀವು ಕೊಡ್ತೀರಿ ಬಹುಶಃ, ಆವಾಗ ಎಲ್ಲರೂ ಕೂಡ ಬೇಗ ಬೇಗ ಇದನ್ನು ಖರೀದಿಸಿ ತಿಂತಾರೆ. ಸೊ ಟ್ರೈ ಮಾಡಿ ನೋಡಿ. ಖಂಡಿತ ಮೇಡಮ್. ನೀರಲ್ಲಿ ಇಟ್ಟದನ್ನು ಸಪ್ರೇಟಾಗಿ ಒಂದು ತೆಗೆದಿಟ್ಕೊಳ್ಳೋಣ. ಸೊ ನಾನೇನು ಹೇಳಿದೆ ಇದನ್ನೆಲ್ಲ ಮಾಡಿ ಸೇಲ್ ಮಾಡ್ಬೋದು ಅಂತ. ನೀವೇನಾದರೂ ಮಾಡ್ತಿದ್ದೀರಾ ಈಗ? ಮಾಡೋದತ್ರನೇ ನಾವು ತೆಕ್ಕೋತೀವಿ. ಹಾಗೆ ನಮ್ಗೆ ಅಷ್ಟು ಟೈಮ್ ಸಿಗೋದಿಲ್ಲಲ್ಲ, ಹಾಗಾಗಿ ಮಾಡೋದ್ರ ಹತ್ರನೇ ಸೇಲಿಗೆ ಅಂತ ಹೇಳಿ ಇದು ಮಾಡ್ತಾರೆ. ಅವ್ರ ಹತ್ರನೇ ಕೊಂಡ್ಕೊಂಡು ಮತ್ತೆ ಮಾಡೋದು, ನಾವು ಸೇಲ್ ಮಾಡ್ತೇವೆ. ಹೆಚ್ಚಾಗಿ ನೀವೀಗ ಈ ಒಂದು ಟೀ ಬಿಸ್ನೆಸ್ ಅಂತ ಹೇಳಿದ್ರಿ, ಒಂದು ಪ್ರತಿಯೊಂದು ಆಫೀಸ್ಗೆ ಹೋಗಿ ಕೊಡುವಂಥದ್ದು ಅಥವಾ ನಿಮ್ಮ ಇದಕ್ಕೆ ಬರ್ತಾರೆ? ಹೋಗಿ ಕೊಡುವಂಥದ್ದು. ಒಂದು ನಾವು ನಮ್ಮ ಪುತ್ತೂರಿನ ಪೊಲೀಸ್ ಠಾಣೆ ಇದೆ, ಅಲ್ಲಿಗೆ ಒಂದು ಕೊಡ್ತೇವೆ. ಮತ್ತೆ ಕೋರ್ಟು, ಮತ್ತೆ ನಮ್ಮ ತಾಲೂಕ್ ಪಂಚಾಯತಿ, ಮಿನಿ ವಿಧಾನಸೌಧ. ಎಲ್ಲ ಗೌರ್ಮೆಂಟ್ ಆಫೀಸ್ನೆಲ್ಲ ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟಿದ್ದೀರಿ. ಹೌದು. ಮತ್ತೆ ಲಾಯರ್ ಆಫೀಸ್ಗಳಿದ್ದಾವೆ, ಅವರದೊಂದೆಲ್ಲ. ಸೊ ಅಲ್ಲಿ ಅಂತೂ ಅವರು ಇರ್ತಾರೆ ಖಾಯಮಾಗಿ, ಅದ್ರ ಜೊತೆಗೆ ಅವ್ರು ಬಂದಂತ ಕ್ಲೈಂಟ್ಸ್ ಕೂಡ ಇರ್ತಾರೆ. ಖಂಡಿತ. ಹಾಗಾಗಿ ಈಗ ಒಂದು ಎಣ್ಣೆ ಕಾಯ್ದಿದೆ ಅನ್ಸುತ್ತೆ. ಕಾದಿದೆ ಆಲ್ರೆಡಿ. ನಾವೊಂದು ಇದರೊಳಗೆ ಒಂದು ಟಿಪ್ ಮಾಡಿ ಸೊ ನೀವು ಹಾಸನದಿಂದ ಬಂದು 7 ವರ್ಷ ಆಯಿತು ಅಂತ ಹೇಳಿದ್ರಿ. ಮದುವೆ ಆದ ನಂತರ ಇಲ್ಲಿ ಬಂದಿದ್ದ ಹೇಗೆ? ಹೌದು ಮೇಡಮ್. ಸೊ ಹೇಗೆ ಅನ್ನಿಸ್ತು ಫಸ್ಟ್ ಇಲ್ಲಿ? ಅದೇ ಫಸ್ಟು ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ, ಲ್ಯಾಂಗ್ವೇಜ್ ಅದೆಲ್ಲ. ಈಗ ತುಳು ಎಲ್ಲ ಕಲಿತು ಸ್ವಲ್ಪ ತುಳು ಬರುತ್ತೆ ಹಾಗಾದ್ರೆ? ಸ್ವಲ್ಪ ಬರ್ತದೆ ನಮಗೂ ಸಹ. ಸೊ ನಿಮಗೆ ಫಸ್ಟ್ ಇಲ್ಲಿ ಬರುವಾಗ ಒಂದು ಹಾಸನ್ ಕೂಲಾಗಿರುತ್ತೆ, ಇಲ್ಲಿ ತುಂಬ ಇದು ಶೆಕೆ. ಸೊ ಫಸ್ಟ್ ಒಂದು ವೆದರ್ಗೆ ಸೂಟ್ ಆಗೋದು ಕಷ್ಟ. ಅದ್ರ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಹೇಗೆ ಅನಿಸ್ತು? ಫುಡ್ ಹ್ಯಾಬಿಟ್ಟು ಮೊದಲು ನಾವು ಬಾಯ್ಲ್ಡ್ ರೈಸೇ ಊಟ ಮಾಡಲಿಕ್ಕೆ ಶುರು ಮಾಡಿದಾರಲ್ಲ ಇಲ್ಲಿ ಬಂದ ನಂತರ, ಹಾಗಾಗಿ ಅದು ಸಹ ನಮ್ಗೆ ಅಡ್ಜಸ್ಟ್ ಆಗೋಯ್ತು. ಅಡ್ಜಸ್ಟ್ ಆಯಿತು. ಸೊ ನಿಮ್ಮ ಈ ಒಂದು ಬಿಸ್ನೆಸ್ಗೆ ಯಾರೆಲ್ಲ ಕೈ ಜೋಡಿಸ್ತಾರೆ? ಸದ್ಯಕ್ಕೆ ನಾನು ಒಬ್ಬಳೇ, ಫಸ್ಟಿಂದ ನಾನು ಒಬ್ಬಳೇ ಬಂದದ್ದು. ತೆಗೆಯೋದ ಇದರಲ್ಲಿ ಕೆಲವು ಆಯ್ತಾ? ಇಲ್ಲ ಮೇಡಮ್, ಅದು ಸ್ವಲ್ಪ ಆಗಬೇಕು. ಕಂದು ಬಣ್ಣ ಟೈಮ್ ಬರಬೇಕು ಸ್ವಲ್ಪ. ಸೊ ಈ ಥರ ಬಿಸಿ ಬಿಸಿ ಒಂದು ಬಜ್ಜಿ ಎಲ್ಲ ಸಂಜೆ ಟೀಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಮತ್ತೆ ಎಲ್ಲ ಒಟ್ಟಿಗೆ ಕೂತು ಕುಡಿಯುವಾಗ ತಿನ್ನುವಾಗ ಸೂಪರ್ ಆಗ್ತದೆ.
ನಿಮಗೆ ಫಸ್ಟ್ ಇಲ್ಲಿ ಈ ಕಡೆ ಪುತ್ತೂರು ಬಂದಾಗ ನಿಮ್ಗೆ ಇಷ್ಟ ಆಗಿದೆಯೇನು ಮೇಯ್ನಾಗಿ? ಇಲ್ಲಿ ಜನ, ಓಕೆ, ನಮ್ಮ ಪುತ್ತೂರಿನ ಜನ. ಪುತ್ತೂರಿನ ಜನ, ಮಂಗಳೂರವರು ಚೆನ್ನಾಗಿದ್ದಾರೆ ಆಯ್ತಾ? ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿನೂ 7 ವರ್ಷ ಆಯ್ತಾ ಅಥವಾ ಇತ್ತೀಚೆಗಷ್ಟೇ ಸ್ಟಾರ್ಟ್ ಮಾಡಿದ್ರಿ? ಇತ್ತೀಚೆಗಷ್ಟೇ ಸ್ಟಾರ್ಟ್ ಮಾಡಿದ್ದು. 2 ವರ್ಷ ಆಯಿತು ಸ್ಟಾರ್ಟ್. 2 ವರ್ಷ ಆಯಿತು. ಸೊ ಆಫ್ಟರ್ ಈ ಕೊರೋನಾ ಎಲ್ಲ ಇದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರಿ? ಕೊರೋನಾ ಟೈಮಲ್ಲಿ ಸ್ವಲ್ಪ ಪೊಲೀಸ್ನವರೆಲ್ಲ ಅವಾಗ ತುಂಬ ಕಷ್ಟಪಡ್ತಿದ್ರು, ಊಟಕ್ಕಿರೋದೆ, ಚಾಗೆ, ಅದಕ್ಕೆಲ್ಲ ಅವಾಗ ಶುರು ಮಾಡಿದ್ದು ನಾವು. ಓಕೆ ಓಕೆ. ಸೊ ಬಿಸಿ ಬಿಸಿ ಬಜ್ಜಿ ರೆಡಿ, ಸರ್ವ್ ಮಾಡಿ. ಬಿಸಿ ಬಿಸಿ ಹೂಕೋಸಿನ ಪೊಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಹಾಸನ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಬಜ್ಜಿ. ಬಜ್ಜಿ. ಸೊ ನೀವು ಪೋಡಿ ಈ ಕಡೆ ಟರ್ನ್ ಆದರೆ ನಾವು ಆ ಕಡೆ ಟರ್ನ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಸಂಜೆ ಟೀ ಟೈಮ್ಗೆ ಸೂಪರ್ಬ್ ಆಗಿರುವಂಥ ಬಿಸಿ ಬಿಸಿಯಾದಂಥ ಕಾಲಿಫ್ಲವರ್ ಪೋಡಿ, ಕಾಲಿಫ್ಲವರ್ ಬಜ್ಜಿ, ಏನು ಬೇಕಾದರೂ ಹೇಳ್ಕೊಡಿ, ಟೇಸ್ಟ್ ಮಾತ್ರ ಅದೇ ಇರುತ್ತೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಹೂಕೋಸಿನ ಬಜ್ಜಿ ತಯಾರಿಸುವ ವಿಧಾನ: ಮೊದಲಿಗೆ ಕಡಲೆ ಹಿಟ್ಟಿಗೆ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಕಾರ್ನ್ಫ್ಲೋರ್ ಅನ್ನು ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟು ಬಳಿಕ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೆ ಕರಿಯಿರಿ. ಈಗ ಬಿಸಿ ಬಿಸಿ ಹೂಕೋಸಿನ ಬಜ್ಜಿ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್, ಬಿಸಿ ಬಿಸಿ ಬಜ್ಜಿ ಏನೋ ರೆಡಿ ಆಯಿತು. ನೆಕ್ಸ್ಟ್ ಟೀ ಇರುತ್ತಾ ಗೊತ್ತಿಲ್ಲ. ಸೊ ಅವರು ಅದರಲ್ಲಿ ಸ್ಪೆಷಲ್, ಹೇಗೆ ಅವರ ಸ್ಪೆಷಾಲಿಟಿಯನ್ನೇ ಮಾಡಿ ನಮಗೆ ತೋರಿಸ್ತಾರಾ ಅಥವಾ ಯಾವ ರೆಸಿಪಿ ಮಾಡಿ ತೋರಿಸ್ತಾರೆ ಗೊತ್ತಿಲ್ಲ. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಪಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸಾ ಡೈಲಿ ಬ್ರೆಡ್ ಆ್ಯಂಡ್ ಡೈಲಿ ಫುಡ್. ಸೊ ಒಂದಂತೂ ಬಿಸಿ ಬಿಸಿ ಆದಂಥ ಕಾಲಿಫ್ಲವರ್ ಬಜ್ಜಿ ರೆಡಿಯಾಗಿದೆ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಇವಾಗ ಒಂದು ಟೊಮೆಟೊ ಚಟ್ನಿ ಅಂತೇಳಿ, ಅದು ನಮ್ಮ ಹಾಸನ್ ಕಡೆ ಮತ್ತೆ ಮೈಸೂರು ಆಚೆ ಎಲ್ಲ ಅದು ಫೇಮಸ್. ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿ. ಓಕೆ, ನಾನು ಮೈಸೂರವಳೆ. ಹಾಂ, ಸರಿ. ಸೊ ಹಾಗಾದರೆ ಈಗ ಟೊಮೆಟೊ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ. ಮಾಡ್ತೇನೆ. ಹೇಗೆ? ಹೇಗೆ ಫಸ್ಟಿಗೆ ಒಂದು ಕಡೆ ಇಟ್ಕೊಳ್ಳೋಣ. ಓಕೆ, ಇದು ಸಾಕಾ? ಸಾಕು. ಇದಕ್ಕಿನ್ನು ಟೊಮೆಟೊ ಸ್ವಲ್ಪ ಆಯಿಲ್ ಹಾಕ್ಬೇಕಾ? ಆಯಿಲ್. ಸೊ ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಸಾಕು. ಇದಕ್ಕೊಂದು ಬಿಸಿ ಆಯಿತು. ಈಗ ಮುರ್ದು ಹಾಕಿದ್ರೆ ಅದು ಸಿಡಿಯೋದಿಲ್ಲ ಅಂತ. ಮತ್ತೆ ಅದಕ್ಕೊಂದು ಈರುಳ್ಳಿ, ಓಕೆ, ಸ್ವಲ್ಪ ಜೀರಿಗೆ, ತೆಂಗಿನಕಾಯಿ, 2 ಟೊಮೆಟೊ. ಸೊ ನೀವು ತಗೊಂಡಿದ್ದೀಗ ಹುಳಿ ಟೊಮ್ಯಾಟೊ. ಹೌದು, ನಿಮಗೆ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ ಹಾಗೆ.
ಅಂದ್ರೆ ಇದನ್ನ ಈ ಹುರಿದು ನೀವು ಮಾಡ್ತಾ ಇದ್ದೀರಾ, ಹಾಗಾಗಿ ಈ ಒಂದು ಚಟ್ನಿಯನ್ನ ನಾವು ಇಟ್ಕೊಳ್ಬಹುದಾ ಒಂದು? ಇಟ್ಕೋಬಹುದು ಮೇಡಮ್, ಯಾಕಂದ್ರೆ ಹುರಿದಿರೋ ಕಾರಣ ಅದು ಹಾಳಾಗ್ಲಿಕ್ಕಿಲ್ಲ ಬೇಗ. ಹಾಗಾಗಿ ಎಷ್ಟು ಒಂದೆರಡು ದಿನ ಇಟ್ಕೊಳ್ಬಹುದಾ? ಒಂದು ವಾರ ಇಡ್ಬೋದು ಮೇಡಮ್. ಒಂದು ವಾರದವರೆಗೂ ಇಟ್ಕೊಳ್ಬಹುದು. ಸೊ ಯಾವ್ದ್ರ ಜೊತೆಗೆಲ್ಲ ಇದು ಚೆನ್ನಾಗಿರುತ್ತೆ? ಚಪಾತಿ, ದೋಸೆ ಮತ್ತೆ ಖಾಲಿ ವೈಟ್ ರೈಸಿಗೂ ಸಹ ಚಂದ ಆಗ್ತದೆ. ಹಾಗೆ ಮಿಕ್ಸ್ ಮಾಡಿಕೊಂಡು ಈಗ ಒಂದು ವಾರ ಇಟ್ಕೊಳ್ಬಹುದು ಅಂತ ಹೇಳಿದ್ರಿ. ಫ್ರಿಜ್ ಅಲ್ಲೇ ಇಡ್ಬೇಕಾಗತ್ತಾ ಅಥವಾ ಹೀಗೆ ಹೊರಗಡೆ? 2-3 ದಿನ ಆದ್ರೆ ಹೊರಗಡೆ ಇಟ್ರೆ ಕೆಡ್ಲಿಕ್ಕಿಲ್ಲ, ಮತ್ತೆ ಫ್ರಿಜ್ ಅಲ್ಲಿ ಇಟ್ರೆ ಒಂದು ವಾರ. ಆದ್ರೆ ಬಿಸಿ ಮಾಡ್ತಾ ಇರ್ಬೇಕು ಬಹುಶಃ. ಅದು ಬಿಸಿ ಮಾಡ್ಲೇಬೇಕು ಅಂತ ಏನಿಲ್ಲ, ತಣ್ಣಗಾದ್ರೂ ತಿನ್ಲಿಕ್ಕೆ ಬಿಸಿ ಅನ್ನಕ್ಕೆ ತಿನ್ಲಿಕ್ಕೆ ಚಂದ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ರೆಸಿಪೀಸ್ ಎಲ್ಲಾದ್ರೂ ಟ್ರಾವೆಲಿಂಗ್ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಇದು. ಹೌದು. ಸೊ ಅದ್ರ ಜೊತೆಗೆ ನಮ್ಮ ನಾರನ್ಸ್ ಬ್ರೆಡ್ ಒಂದು ಇದ್ರೆ ಜೊತೆಗೆ ಇಂಥ ಒಂದು ಟ್ರಾವೆಲಿಂಗ್ ಟೈಮ್ಗೆಲ್ಲ ಬ್ರೆಡ್ ಇದ್ರೆ ಸಾಕು, ಅದ್ರ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ಖಾರ ಇರುತ್ತಲ್ಲ ಹಾಗೆ. ಇದಕ್ಕೊಂಚೂರು ಕರಿಬೇವು, ಕೊತ್ತಂಬರಿ ಸೊಪ್ಪು ಸಹ ಎರಡು ಒಟ್ಟಿಗೆ ಇದೆ. ಎಲ್ಲ ಒಟ್ಟಿಗೆ ಇದಾಯ್ತು ಅನ್ಸುತ್ತೆ, ಸಾಕು. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು. ಸೊ ಇನ್ನು ತಣ್ಣಗಾಗಬೇಕು, ತಣ್ಣಗಾದ ನಂತರವೇ ಮಿಕ್ಸಿಗೆ ಹಾಕೋಣ. ಓಕೆ. ಸೊ ನೀವೀಗ ಇಲ್ಲಿ ಬಂದು ಒಂದು 7 ವರ್ಷ ಆಯ್ತು ಅಂತ ಹೇಳಿದ್ರಿ. ಇಲ್ಲಿದು ಯಾವ ಫುಡ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಜನ ಇಷ್ಟ ಆಯ್ತು ಅಂತ ಹೇಳಿದ್ರಿ, ಸರಿ. ಫುಡ್ ಯಾವ್ದು ಇಷ್ಟ ಆಯ್ತು? ಫುಡ್ಡಲ್ಲಿ ದೋಸೆ. ಯಾವ ದೋಸೆ? ದೋಸೆ. ಫಸ್ಟ್ ಎಲ್ಲರೂ ಹೇಳೋದು ಅದನ್ನೇ. ಮಾಡಕ್ ಕಲ್ತಿದ್ದೀರಾ? ಬರ್ತದೆ, ಬರುತ್ತೆ. ಸೊ ಆಮೇಲೆ ಅದು ಬಿಟ್ಟು ನೆಕ್ಸ್ಟ್ ಅಂತ ಹೇಳಿದೆ, ಮನೆಯಲ್ಲಿ ಮಾಡುವಂಥದ್ದಾದ್ರೆ ನೀರ್ ದೋಸೆ ಮತ್ತೆ ಚಿಕನ್ ಕರಿ, ನಾನ್ ವೆಜ್ ಅಲ್ಲಿ ಅದು ಒಳ್ಳೇದಾಗ್ತದೆ. ಹಾಗೆ ಸೊ ಅದೆರಡು ಕಾಂಬಿನೇಷನ್ ಇದ್ರೆ ಸ್ವರ್ಗ, ಅಷ್ಟೇ ಸಾಕು. ಎಸ್ ಮೇಡಮ್, ಈಗ ಇದು ತಣ್ಣಗಾಗಿದೆ. ಮಾತಾಡ್ತಾ ತಣ್ಣಗೂ ಆಯ್ತದು. ಹೌದು, ಈಗ ಒಂದು ಮಿಕ್ಸಿ ಹಾಕೊಳ್ಳೋಣ ಅದೊಂದು. ಎಸ್. ಮತ್ತೆ ಪುನಃ ಕುದಿಸ್ಕೊಳಕಿರುತ್ತಾ? ಸ್ವಲ್ಪ ಕುದಿಸ. ಹೌದು, ಒಗ್ಗರಣೆ ಕೊಡ್ತೇವಲ್ಲ ಹಾಗೆ. ಇದಕ್ಕೊಂಚೂರು ಉಪ್ಪು ಹಾಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ರೆ. ನೀರೇನಾದ್ರೂ ಹಾಕೊಳಕಿದೆಯಾ? ಸ್ವಲ್ಪ ಮೇಡಮ್ ಹಾಕೊಳ್ಬೋದಾ? ಸ್ವಲ್ಪ ನೋಡಿ. ಸಾಕ. ಸಾಕನಾ? ಸಾಕು. ಮತ್ತೆ ಪುನಃ ಗ್ಯಾಸ್ ಆನ್ ಮಾಡಲಾ? ಗ್ಯಾಸ್ ಆನ್ ಮಾಡಿ ಒಂಚೂರು ಆಯಿಲ್ ಹಾಕಿದ್ರೆ ಸ್ವಲ್ಪ ಆಯಿಲ್. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಎಣ್ಣೆ ಕಾಯ್ತು ಅನ್ಸುತ್ತೆ, ನಾವು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಸಾರಿ. ಇದು ಆಪ್ಷನಲ್ಲ ಅಥವಾ ಮಾಡಬೇಕು? ಅಂದ್ರೆ ಟೇಸ್ಟ್ ಸಿಗುತ್ತೆ ಅಂತ ಒಗ್ಗರಣೆ ಹಾಕಿದ್ರೆ. ಈಗ ಅದಕ್ಕೊಂದು ಕರಿಬೇವು, ಈಗ ರುಬ್ಬಿದ ಹಾಕಿದ್ವಿ. ನೀರು ನಾವು ಏನಾದರೂ ಹಾಕಿದ್ರು ಕೂಡ ಆ ಅಂಶ ಹೋಗುತ್ತೆ ಈ ಥರ ಕುದಿಸ್ಕೊಂಡು. ಮತ್ತೆ ಬೇಗ ಕೆಡೋದಿಲ್ಲ ಮೇಡಮ್, ಹಾಗೆ ಇಟ್ಟು ಹೊರಗಡೆ ಇಟ್ರು ಬೇಗ ಹಾಳಾಗೋದಿಲ್ಲ. ಈ ಕೆಲವರು ಈಗ ನೀವು ಹಣ್ಣು ಟೊಮೆಟೊ ಹಾಕಿದಿರಲ್ಲ,
ಕಾಯಿ ಟೊಮ್ಯಾಟೊ ಇದ್ರೂ ಸೇಮ್ ಇದೇ ಥರ ಮಾಡ್ಕೊಳ್ಳೋದ ಮಾಡ್ಕೋತಾರೆ ಮೇಡಮ್. ಹೌದು, ಬಟ್ ಅದಕ್ಕೆ ನಾವೇನಾದರೂ ಟೇಸ್ಟ್ ಚೇಂಜ್ ಆಗ್ತದೆ ಅಷ್ಟೇ. ಕಾಯಿಗೂ ಮತ್ತೆ ಇದು ಹಣ್ಣಿಗೂ ಅದು ಹುಳಿ ಜಾಸ್ತಿ ಇರುತ್ತೆ. ಹುಳಿ ಜಾಸ್ತಿ ಇರ್ತದೆ. ಕೆಲವರು ಅದನ್ನು ತುಂಬ ಪ್ರಿಫರ್ ಮಾಡ್ತಾರೆ, ಅಂದರೆ ಕಾಯಿ ಟೊಮೆಟೊದು ಚಟ್ನಿ. ಹೌದು, ಇದು ಸಾಕಂತ ಆಗಿದೆ. ಓಕೆ, ಸೊ ಇನ್ನು ಡೈರೆಕ್ಟ್ ಸರ್ವಿಂಗಾ? ಹೌದು, ಸೂಪರ್. ತಗೊಳ್ಳಿ. ಇದು ಬಹುಶಃ ಹಾಗಾದ್ರೆ ತಣ್ಣಗಿರುವಾಗಲೇ ಟೇಸ್ಟಾ ಹೇಗೆ? ತಣ್ಣಗಾದ್ಮೇಲೆ ಇನ್ನೂ ಟೇಸ್ಟ್ ಸಿಗುತ್ತೆ ಮೇಡಮ್, ಟೇಸ್ಟ್ ಜಾಸ್ತಿ. ಹೌದು, ಆವಾಗ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಟೇಸ್ಟಿಯಾಗಿರುತ್ತೆ. ಈಗ ಟೊಮೆಟೊ ಚಟ್ನಿ ರೆಡಿ ಆಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಬಿಸಿ ಆದಂಥ ಟೊಮ್ಯಾಟೊ ಚಟ್ನಿ ಯಾರಾದರೂ ಬಿಸಿ ಬಿಸಿ ಮಾಡ್ತಾರಾ ಅಂತ ಹೇಳಿದ್ರೆ ಇಲ್ಲ, ಇದು ತಣ್ಣಗಾದ್ಮೇಲೆ ಟೇಸ್ಟ್ ಜಾಸ್ತಿ. ಬಟ್ ಬಿಸಿ ಇರುವಾಗಲೂ ಕೂಡ ಇದನ್ನು ಟೇಸ್ಟ್ ನೋಡಬಹುದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಟೊಮ್ಯಾಟೊ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 3-4 ಹಸಿಮೆಣಸು, ಈರುಳ್ಳಿ, ಜೀರಿಗೆ, ತೆಂಗಿನ ಚೂರು, ಟೊಮ್ಯಾಟೊ ಹಾಕಿ ಹುರಿಯಿರಿ. ನಂತರ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆಗೆ ಹಾಕಿ ಹುರಿಯುತ್ತಾ ಬೇಯಿಸಿ. ಈಗ ರುಚಿಕರವಾದ ಟೊಮ್ಯಾಟೊ ಚಟ್ನಿ ಸವಿಯಲು ಬಲು ಚೆನ್ನ. ಎಸ್, ಬಿಸಿ ಬಿಸಿ ಆದಂಥ ಈ ಕಡೆ ಬಜ್ಜಿ ರೆಡಿಯಾಗಿದೆ, ಬಿಸಿ ಬಿಸಿ ಆದಂಥ ಚಟ್ನಿ ರೆಡಿಯಾಗಿದೆ. ಸೊ ಈಗ ಯಾವುದನ್ನು ಟೇಸ್ಟ್ ನೋಡೋಣ? ಫಸ್ಟ್ ಬಜ್ಜಿ ಟೇಸ್ಟ್ ನೋಡೋಣ. ಬಜ್ಜಿ, ಖಾಲಿ ಬಜ್ಜಿ. ಓಕೆ, ಅಲ್ಲ, ತಗೊಳ್ಳಿ. ಈ ಚಟ್ನಿ ಇದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ, ಎರಡೂ ನೋಡೋಣ. ತಗೊಳ್ಳಿ, ಟೇಸ್ಟ್ ನೋಡಿ. ಸೊ ಹಾಗಾದರೆ ಬರೀ ಹಾಗೆ ಬಜ್ಜಿ ತಿನ್ನಬೇಕು ಅಂದರೆ ಹಾಗೆ ತಿನ್ನಬೇಕು. ಬಜ್ಜಿಗೆ ಏನಾದರೂ ಬೇಕು ಚಟ್ನಿ ಅಲ್ವಾ? ಚಟ್ನಿ ಮಾತ್ರ ಸೂಪರ್. ಇದಕ್ಕಿಂತ ಇದೇ ಚೆನ್ನಾಗಿದೆ. ಸೊ ಇದು ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಇದಕ್ಕೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕೇ ಬೇಕು ಖಂಡಿತ. ಅಂದರೆ ಇಲ್ಲ ಖಾಲಿ ಹಾಗೆ ತಿಂತೀನಿ ಅಂದರೆ ಖಾರ ಜಾಸ್ತಿ ಮಾಡಿಕೊಂಡ್ರೆ ಆಗುತ್ತೆ ಅಲ್ವಾ? ಬಟ್ ಇದಂತೂ ಟೊಮ್ಯಾಟೊ ಚಟ್ನಿ ಅಂತೂ ಸೂಪರ್. ನಿಮ್ಮ ಹಾಸನದಲ್ವಾ? ಹೌದು, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ನನಗಂತೂ ಹಿಡಿಸ್ತು, ಇದಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಅನಿಸ್ತು ನಮ್ಮ ಕಿಚನ್ಗೆ ಬಂದು? ತುಂಬ ಖುಷಿ ಆಗ್ತಿದೆ ಮೇಡಮ್, ಎಸ್ಪೆಷಲಿ ನಿಮ್ಮನ್ನು ನೋಡಿ ಇನ್ನೂ ಖುಷಿ ಆಯಿತು ನಮಗೆ. ಈಗ ನಾವು ಫಿಲಮಲ್ಲಿ ಅಷ್ಟೇ ನೋಡ್ಕೊಂಡು ಬಂದದ್ದು, ಹಾಗೆ ಡೈರೆಕ್ಟಾಗಿ ಮೀಟ್ ಮಾಡ್ತೀವಿ ಅಂತ ಗೊತ್ತೇ ಇರಲಿಲ್ಲ ನಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಮೀಟ್ ಆಗ್ತಾನೆ ಇರಿ, ಹೊಸ ಹೊಸ ರುಚಿಯನ್ನು ಹೇಳ್ಕೊಡ್ತಾ ಇರಿ. ಹಾಸನದಲ್ಲಿ ಬೇರೆ ಬೇರೆ ರೀತಿಯಾದಂಥದ್ದು ಅವರೆಕಾಯಿ ಸೀಸನ್ ಅಲ್ವಾ? ಹೌದು, ಅವರೆಕಾಯಿಯಿಂದ ಏನಾದರೂ ಡಿಫ್ರೆಂಟಾಗಿ ಮಾಡಿ, ಅಲ್ಲಿ ಒಂದು ಖಾರ ಖಾರ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾರೆ, ತುಂಬ ಇಷ್ಟ. ಅದನ್ನು ಬಂದು ನಮ್ಗೆ ಹೇಳ್ಕೊಡಿ. ಖಂಡಿತ ಮೇಡಮ್, ನೆಕ್ಸ್ಟ್ ಟೈಮ್ ಬರುವಾಗ ಅದೇ ಮಾಡ್ಕೊಂಡು ಬರುವ. ಸೂಪರ್. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ನಮಗೆ ಹೇಳ್ಕೊಟ್ರಿ. ಎಸ್ಪೆಷಲಿ ಈ ಟೊಮ್ಯಾಟೊ ಚಟ್ನಿ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಮಂಗಳೂರು ಇಲ್ಲಿ ಬಂದು ನೀವು ಅಂದರೆ ಪುತ್ತೂರಿಗೆ ಬಂದು 7 ವರ್ಷ ಆಯಿತು. ಕುಚ್ಚಲಕ್ಕಿದು ಅಭ್ಯಾಸ ಅಂತೂ ಆಗಿದೆ. ಸೊ ಬೆಸ್ಟ್ ರೈಸ್ ಅಂತ ಹೇಳಿದರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಒಳ್ಳೆ ಮುತ್ತು ಉದುರಿದಾಗೆ ಅನ್ನ ಇರುತ್ತೆ. ಸೊ ಮುತ್ತಿನ ಊರಿಗೆ ಹೋಗ್ತಾ ಇದೆ ಅದು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಟ್ಯಾಂಗಿ ಟೇಸ್ಟಿ ಟೊಮ್ಯಾಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿಕೊಂಡ್ರಲ್ಲ, ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಕಮ್ಮಿ ವೆಚ್ಚದಲ್ಲಿ ಸೂಪರ್ಬ್ ಆಗಿರುವಂಥ ಒಂದು ಚಟ್ನಿ ರೆಡಿಯಾಗಿರುತ್ತೆ. ಸೊ ನಿಮ್ಮ ಫ್ರಿಜ್ನಲ್ಲೂ ಇಡೋದಕ್ಕೆ ಒಂದು ಸಾಸ್ ಥರನೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ
ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.